ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಭಾಗಿಯಾಗಿರುವುದಕ್ಕೆ ಸಿಪಿಐಎಂ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಜಾತ್ಯತೀತ ಕಾಂಗ್ರೆಸ್ ಪಕ್ಷ ತನ್ನ ನಿಲುವು ಸ್ಪಷ್ಟಪಡಿಸಬೇಕೆಂದು ಸಿಪಿಐಎಂ ಆಗ್ರಹಿಸಿದೆ. ಈ ಬಗ್ಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿಪಿಐಎಂ ಮುಖಂಡ ಬಿಎಂ ಭಟ್, ವಿಶ್ವ ಹಿಂದೂ ಪರಿಷತ್ ಆರ್ಎಸ್ಎಸ್ನ ಒಂದು ಅಂಗಸಂಸ್ಥೆಯಾಗಿದೆ. ಈ ಎರಡೂ ಸಂಘಟನೆಗಳು ದೇಶದಲ್ಲಿ ಕೋಮುವಾದವನ್ನು ಹರಡುತ್ತಿದೆ. ಈ ಸಂಘಟನೆಗಳು ಎಲ್ಲ ಹಿಂದೂಗಳನ್ನು ಪ್ರತಿನಿಧಿಸುವುದಿಲ್ಲ ಮತ್ತು ಎಲ್ಲ ಹಿಂದೂಗಳು ಆ ಸಂಘಟನೆಗಳ ಸದಸ್ಯರಲ್ಲ. ಹೀಗಿರುವಾಗ ಜಾತ್ಯತೀತ ನಿಲುವಿನ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾದ ಶಾಸಕ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಉದ್ದೇಶವೇನು ಎಂದು ಪ್ರಶ್ನಿಸಿದ್ದಾರೆ. ಅಲ್ಪಸಂಖ್ಯಾತರು, ಪ್ರಗತಿಪರರು ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದರಿಂದ ಅವರು ಶಾಸಕರಾಗಿ ಗೆದ್ದು ಬಂದಿದ್ದಾರೆ. ಆದರೆ ಇದೀಗ ವಿಎಚ್ಪಿ ಕಾರ್ಯಕ್ರಮಕ್ಕೆ ತೆರಳಿರುವುದು ಅಕ್ಷಮ್ಯ. ಶಾಸಕನ ಈ ನಡೆಗೆ ಕಾಂಗ್ರೆಸ್ ಪಕ್ಷ ಉತ್ತರಿಸಬೇಕು ಎಂದು ಬಿಎಂ ಭಟ್ ಆಗ್ರಹ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಅಂದರೆ ನಿನ್ನೆ ಮೊನ್ನೆ ಕಾರ್ಯಕ್ರಮ, ಒಂದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮ ಪುತ್ತೂರಲ್ಲಿ ನಡೆದಿತ್ತು. ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದರೆ ಅದು ನಾವೆಲ್ಲ ಸೇರಿದ ಹಿಂದೂಗಳ ಸಂಘಟನೆ ಅಲ್ಲ. ಈಗ ನಾನು ಹಿಂದುವೆ, ನಾನು ಆ ಸಂಘಟನೆಯಲ್ಲಿ ಇಲ್ಲದ ಕಾರಣ ಅದು ಅಖಂಡ ಹಿಂದೂ ಆಗುವುದಿಲ್ಲ. ಅದು RSS BJPಗೆ ಸಂಬಂಧಪಟ್ಟ ಒಂದು ಸಂಘಟನೆ. ಅವರು ಹಿಂದೂಗಳ ಹೆಸರಿಟ್ಟುಕೊಂಡು ಮಾಡಿದ್ದಾರೆ ಅಷ್ಟೇ. ಈಗ ದುಡಿಯುವ ವರ್ಗದ ಪಕ್ಷ CPIM ಅಂತ ಹೇಳಿದ ಕೂಡಲೇ ಜಗತ್ತಿನ ಎಲ್ಲ ದುಡಿಯುವವರು CPM ಪಕ್ಷದ ತೀರ್ಮಾನಗಳಿಗೆ ಬದ್ಧರಾಗುವುದಿಲ್ಲ. ಯಾಕಂದ್ರೆ ನಾವು ಹೇಳ್ತೇವೆ, ನಾವು ದುಡಿಯುವ ವರ್ಗದ ಪಕ್ಷ ಸಿದ್ಧಾಂತ ಹೇಳ್ತದೆ. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಕೆಲವರು RSS BJPಗಳು ಇಟ್ಕೊಂಡಿರ್ಬೋದು, ಅದು ಅವರ ಅಂಗಸಂಸ್ಥೆ. ಹಾಗೆ ಅಂತೇಳಿ ಎಲ್ಲ ಹಿಂದೂಗಳದ್ದಲ್ಲ, ನಮ್ಮ ಸಂಸ್ಥೆಗಳಲ್ಲ. ಹೀಗಿರುವಾಗ ಒಂದು ಜಾತ್ಯತೀತ ನಿಲುವಿನಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ, ಅದರ ಅಭ್ಯರ್ಥಿಯಾಗಿದ್ದಂಥ ಅಶೋಕ್ ರೈ ಅವರು ಮತದಾರರಲ್ಲಿ ಓಟ್ ಕೇಳುವಾಗ ಎಲ್ಲರೂ ಜಾತ್ಯತೀತ ಶಕ್ತಿಗಳು, ಎಡಪಂಥೀಯರು, ಪ್ರಗತಿಪರರು ಎಲ್ಲರೂ ಕೂಡ ಅವರಿಗೆ ಓಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಪಸಂಖ್ಯಾತರು ಕೂಡ ಓಟ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಕೋಮುವಾದಕ್ಕೆ ಸೋಲಾಗಬೇಕು, ಕೋಮುವಾದಿಗಳ ದಬ್ಬಾಳಿಗೆ ನಿಲ್ಲಬೇಕು, ಈ ಮತಾಂಧ ಶಕ್ತಿಗಳಿಗೆ ಮಣಿಬಾರದು, ಅದನ್ನು ಸೋಲಿಸಬೇಕು ಅಂತಾದ್ರೆ ಈ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿ ಅಂತೇಳಿ ಓಟು ಕೊಟ್ಟಿದ್ದಾರೆ. ಇವರು ಬಂದದ್ದು ಅಲ್ಲಿಂದೇ ಆಗಿರ್ಬೋದು, ಸಂಘ ಪರಿವಾರದ ಬೆಂಬಲದಿಂದ ಅವರು ಬಂದದ್ದಾಗಿರ್ಬೋದು. ಆದರೆ ಅವರು ಬಂದದ್ದೆಲ್ಲಿಗೆ? ಜಾತ್ಯತೀತ ಪಕ್ಷಕ್ಕೆ. ಅವರ ಮೇಲೆ ನಂಬಿಕೆ ಇಟ್ಟು, ಅವರು ಜಾತ್ಯ ತತ್ವಗಳ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ. ಅವರ ಮೇಲೆ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಟು ಅವರನ್ನು ಚುನಾವಣೆ ನಿಲ್ಲಿಸಿದ್ದಾರೆ. ಈ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಂಬಿಕೆ ಇಟ್ಟು ಜನರೆಲ್ಲ ಓಟು ಕೊಟ್ಟಿದ್ದಾರೆ. ಹಾಗಿರುವಾಗ BJPಯ ಅಂಗಸಂಸ್ಥೆ ಅಂದ್ರೆ RSS ಕೋಮುವಾದಿ ಸಂಘಟನೆ ಅಂತ ಹೇಳುವಂಥದ್ದು ಬಹಿರಂಗವಾಗಿ ಗೊತ್ತು. ಮಾತ್ರ ಅಲ್ಲ, ಒಂದು ಧಾರ್ಮಿಕ ಭಯೋತ್ಪಾದಕ ಸಂಘಟನೆಗಳವೆಲ್ಲ. ಅಂತಹ ಸಂಘಟನೆಗಳಲ್ಲಿ ಒಂದು ಕಾಂಗ್ರೆಸ್ ಜಾತ್ಯತೀತ ಪಕ್ಷದ ಗೆದ್ದಂತಾಗಿ ಒಂದು ಶಾಸಕ ಅಶೋಕ್ ರೈ ಅವರು ಭಾಗವಹಿಸ್ತಾರೆ ಅಂತ ಹೇಳುವುದು ಅದು ಖಂಡಿತ ಕೂಡ ಆಘಾತಕಾರಿ ವಿಷಯ. ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವಂತೂ ಅದನ್ನು ಖಂಡಿತವಾಗಿ ಖಂಡಿಸ್ತೇವೆ. ಇದಕ್ಕೆ ಜಾತ್ಯತೀತಕ್ಕೆ ಬದ್ಧರಾಗಿರುವಂತ ರಾಹುಲ್ ಗಾಂಧಿ ಅಂತವರು ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಕೋಮುವಾದಗಳ ವಿರುದ್ಧ, ಈ RSSನ ತತ್ವ ಸಿದ್ಧಾಂತಗಳ ವಿರುದ್ಧ ಧ್ವನಿ ಎತ್ತಿಕೊಂಡು ಬಂದಂತಹ ಈ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಏನು, ಅವರ ಬದ್ಧತೆ ಏನು, ಅವರ ಸ್ಪಷ್ಟೀಕರಣ ಇವತ್ತು ಅಗತ್ಯ ಇದೆ. ಅದನ್ನು ಕೊಡಬೇಕಾಗಿದೆ. ಅಶೋಕ್ ರೈ ಮಾಡಿದಂತ ಈ ತಪ್ಪು, ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ಜನರಿಗೆ ಕನ್ವಿನ್ಸ್ ಮಾಡಬೇಕು. ಮಾತ್ರ ಅಲ್ಲ, ಇಂಥ ಅಹಿತಕರ ಘಟನೆ ಕಾಂಗ್ರೆಸ್ ಇಂದ ನಡೆಯುವುದು ಖಂಡಿತ ಕೂಡ ಜಾತ್ಯತೀತ, ಪ್ರಗತಿಪರ, ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡೋ ದ್ರೋಹ ಆಗ್ತದೆ. ಅದನ್ನು ತಡೆಯುವಂತ ಕೆಲಸ ಮಾಡಬೇಕು ಅಂತ ಹೇಳೋದು ಹೇಳ್ತದೆ. ಮಾತ್ರ ಅಲ್ಲ, ಅಶೋಕ್ ರೈ ಅವರು ಈ ರೀತಿ ತಪ್ಪು ಮಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು. ಮಾತ್ರ ಅಲ್ಲ, ಅವರು ಕ್ಷಮೆ ಕೇಳಬೇಕಾಗಿ ಜನರದ್ದು. ಈ ರೀತಿ ತಪ್ಪು ಕೆಲಸ ಅವರಿಗೆ ಮುಂದೆ ಮಾಡುದಿಲ್ಲ ಅಂತ ಹೇಳುವ ಭರವಸೆ ಕೊಡಬೇಕು. ಖಂಡಿತಕ್ಕೂ ಇಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ಅವರ ಭವಿಷ್ಯಕ್ಕೆ ಅದು ಅಪಾಯಕಾರಿಯಾದಂತಹ ಮುನ್ಸೂಚನೆ ಆಗ್ತದೆ ಅಂತ ಹೇಳ್ತೇನೆ ಅಷ್ಟೇ.